ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಸರ್ಕಿಟ್ ಹೌಸ್ನಿಂದ ಬಿಜೈ ಸರ್ಕಲ್ ತನಕ ಆ ರಸ್ತೆಗೆ ಪದ್ಮವಿಭೂಷಣ ಜಾರ್ಜ್ ಫೆರ್ನಾಂಡಿಸ್ ರಸ್ತೆ ಇವರ ಹೆಸರನ್ನು ಇಡಬೇಕೆಂಬುದಾಗಿ ಮಹಾನಗರ ಪಾಲಿಕೆಯ ಆ ಭಾಗದ ಸದಸ್ಯನ ನೆಲೆಯಲ್ಲಿ ನಮ್ಮ ಮಹಾನಗರ ಪಾಲಿಕೆಯ ಆಗಿನ ಮೇಯರ್ ಆಗಿರತಕ್ಕಂತಹ ಜಯಾನಂದ್ ಅಂಚನ್ರವರ ಕಾಲದಲ್ಲಿ ನಾನು ಆ ಒಂದು ಪತ್ರವನ್ನು ಎಜೆಂಡಾ ಹಾಕಿ ಆ ರಸ್ತೆಗೆ ನಾಮಕರಣ ಮಾಡಬೇಕೆಂಬಂತಹ ಬೇಡಿಕೆಯನ್ನು ಇಟ್ಟಿದ್ದೆ. ಜಾರ್ಜ್ ಫೆರ್ನಾಂಡಿಸ್ರವರು 1930 ಜೂನ್ 3ರಂದು ನಮ್ಮ ಮಂಗಳೂರಿನ ಬಿಜೈನಲ್ಲಿ ಜಾನ್ ಜೋಸೆಫ್ ಫೆರ್ನಾಂಡಿಸ್ ಮತ್ತು ಆಲಿಸ್ ಮಾರ್ಥಾ ಫೆರ್ನಾಂಡಿಸ್ರವರ 6 ಮಕ್ಕಳಲ್ಲಿ ಹಿರಿಯ ಮಗನಾಗಿ ಜನಿಸಿ ಸಮಾಜದ ದೀನದಲಿತ ಬಡ ಮತ್ತು ದುರ್ಬಲ ವರ್ಗಗಳಿಗೆ ಸಮರ್ಪಿತ ಮತ್ತು ಬದ್ಧತೆಯ ಸೇವೆ ನೀಡಿದ ಮಹಾನ್ ಒಬ್ಬ ವ್ಯಕ್ತಿಯಾಗಿ 1961ರಿಂದ 1968ರ ತನಕ ಮುಂಬಯಿಯ ಮುನ್ಸಿಪಲ್ ಕಾರ್ಪೊರೇಟರ್ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. 1967ರಿಂದ 2004ರವರೆಗೆ ಸರಿಸುಮಾರು 9 ಲೋಕಸಭಾ ಚುನಾವಣೆಯಲ್ಲಿ ಅವರು ಲೋಕಸಭಾ ಸದಸ್ಯರಾಗಿ ಗೆದ್ದಿರುವಂಥದ್ದು ನಮಗೆಲ್ಲರಿಗೂ ಕೂಡ ತಿಳಿದಿರತಕ್ಕಂಥ ವಿಚಾರ. ಒಬ್ಬ ಕಾರ್ಮಿಕ ನಾಯಕನಾಗಿ 1974ರಲ್ಲಿ ರೈಲ್ವೆ ಕಾರ್ಮಿಕರ ಒಂದು ಮುಷ್ಕರದ ನೇತೃತ್ವವನ್ನು ವಹಿಸಿ ಇಡೀ 1.4 ಮಿಲಿಯನ್ ರೈಲ್ವೆ ಕಾರ್ಮಿಕರ ಆ ಬೇಡಿಕೆಯನ್ನು ಹೋರಾಟದ ಮುಖಾಂತರ ಈಡೇರಿಸಿದಂಥ ಒಬ್ಬ ಮಹಾನ್ ನಾಯಕ. 1976ರಲ್ಲಿ ಆ ಸಂದರ್ಭದಲ್ಲಿ ಆಗಿನ ಪ್ರಧಾನಮಂತ್ರಿ ಆಗಿರತಕ್ಕಂಥ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಕಲ್ಕತ್ತಾದಿಂದ ಅವರನ್ನು ಬಂಧನ ಆಗಿ ತುರ್ತು ಪರಿಸ್ಥಿತಿಯ ಆ ಸಂದರ್ಭದಲ್ಲಿ ಸೆರೆಮನೆ ವಾಸವನ್ನು ಕೂಡ ಆ ಸಂದರ್ಭದಲ್ಲಿ ಅನುಭವಿಸಿದ್ದಾರೆ. ಅದರ ನಂತರ ಮೊರಾರ್ಜಿ ದೇಸಾಯಿಯವರ ಆ ಒಂದು ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿರುವಂಥ ಆ ಸಂದರ್ಭದಲ್ಲಿ ಅವರು ಮಂತ್ರಿಯಾಗಿ ಅಂಚೆ ಮತ್ತು ಅಂಚೆ ತಂತಿ ಸಚಿವರಾಗಿ ಆ ಸಂದರ್ಭದಲ್ಲಿ ಸೇವೆಯನ್ನು ಮಾಡ್ತಾರೆ. ಅದರ ನಂತರ 1998ರಿಂದ 2004ರ ತನಕ ಅಟಲ್ ಬಿಹಾರಿ ವಾಜಪೇಯಿಯವರ ಆ ಒಂದು ಆಡಳಿತದ ಅವಧಿಯಲ್ಲಿ ರಕ್ಷಣಾ ಸಚಿವರಾಗಿ ತನ್ನ ಸೇವೆಯನ್ನು ಮಾಡ್ತಾರೆ. ಒಂದು ಮಹಾನ್ ವ್ಯಕ್ತಿಗೆ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಪದ್ಮವಿಭೂಷಣ ಪ್ರಶಸ್ತಿಯನ್ನು ಕೂಡ ಘೋಷಣೆ ಮಾಡ್ತಾರೆ. ಪಟ್ಟಣ ಸುಧಾರಣೆ ಅಭಿವೃದ್ಧಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶಕೀಲಾ ಕಾವರ್ ಅವರ ಆ ಒಂದು ಕಮಿಟಿಗೆ ಹೋಗಿ ಅಲ್ಲಿ ಅಂಗೀಕಾರ ಆಗಿ ಮತ್ತು ನಮ್ಮ ಪೇಪರ್ ಪಬ್ಲಿಕೇಶನ್ ಆಗಿ ಅದರಲ್ಲಿ ಯಾವುದೇ ರೀತಿಯಾದಂಥ ಒಬ್ಜೆಕ್ಷನ್ ಕೂಡ ಆ ಸಂದರ್ಭದಲ್ಲಿ ಬಂದಿರಲಿಲ್ಲ. ಮತ್ತು ಪೊಲೀಸ್ ಕಮಿಷನರ ರಿಪೋರ್ಟಿಗೆ ನಾವು ಕಲಿಸ್ತೇವೆ ಮತ್ತು ಜಿಲ್ಲಾಧಿಕಾರಿಯ ಮುಖಾಂತರ ಮುಖ್ಯಮಂತ್ರಿ ಇವತ್ತು ಮುಖ್ಯಮಂತ್ರಿಯನ್ನು ಕೂಡ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯರವನ್ನು ಕೂಡ ಅಭಿನಂದಿಸ್ತೇನೆ. ಅವರು ಕೂಡ ತಕ್ಷಣ ಅವರು ಕೂಡ ಆ ಸಂದರ್ಭದಲ್ಲಿ ಬಹುಶಃ ಸಮತಾವಾದಿಯ ಒಬ್ಬ ನಾಯಕನಾಗಿದ್ದರು. ಹಾಗಾಗಿ ಅವರ ಗುರುಗಳಾಗಿ ಜಾರ್ಜ್ ಫೆರ್ನಾಂಡಿಸ್ರು ಆ ಸಂದರ್ಭದಲ್ಲಿ ಇದ್ದರು. ತಕ್ಷಣ ಕೊಟ್ಟಿದ್ದಾರೆ.
ಹಾಗೆಯೇ ನಗರಾಭಿವೃದ್ಧಿ ಸಚಿವರಾಗಿರತಕ್ಕಂಥ ಭೈರತಿ ಸುರೇಶ್ರವರು ಕೂಡ ತಕ್ಷಣ ತನ್ನ ಇಲಾಖೆಯಿಂದ ಏನು ಸ್ಯಾಂಕ್ಷನ್ ಮಾಡಿ ಮತ್ತು UD ಸೆಕ್ರೆಟರಿಯ ಮುಖಾಂತರ DMA ಮುಖಾಂತರ ಇವತ್ತು ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಗೆ ಸ್ಯಾಂಕ್ಷನ್ ಆಗಿ ಬಂದಿದೆ. ಇವತ್ತು ಬಹಳ ಸಂತೋಷದ ಸಂಭ್ರಮದ ದಿನ ಅಂತ ಹೇಳ್ಬೋದು. ಅವರ ಹೆಸರನ್ನು ಯಾವತ್ತೂ ನಾವು ಇಡಬೇಕಾಗಿತ್ತು, ಆದರೆ ಇವತ್ತು ಕಾಲ ಕೂಡಿ ಬಂದಿದೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್ ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.